ತುಳುನಾಡಂದ್ರೆ ಹಾಗೇನೆ ಇಲ್ಲಿನ ಮಣ್ಣಿಗೆ ಅದರದೇ ಆದಂತಹ ಶಕ್ತಿ ಇದೆ. ಹೆಜ್ಜೆಗೊಂದರಂತೆ ಸಿಗೋ ದೈವದೇವರ ಸನ್ನಿಧಾನವೇ ಇಲ್ಲಿನ ಬೆಳವಣಿಗೆಗೆ ಕಾರಣ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಯಾಕಿವತ್ತು ತುಳುನಾಡ ಬಗ್ಗೆ ಮಾತನಾಡ್ತಾ ಇದ್ದೇನಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಕಾಂತಾರ ಸಿನಿಮಾ ಪ್ರತಿಯೊಬ್ಬರು ಕೂಡ ನೋಡಿರಬಹುದು. ಈ ಸಿನಿಮಾ ಕರಾವಳಿಯ ಸಂಸ್ಕೃತಿಯನ್ನ ಜಗತ್ತಿಗೆ ಪರಿಚಯಿಸಿದೆ. ಜೊತೆಗೆ ಕರಾವಳಿಯ ಮಣ್ಣಿನಲ್ಲಿ ಹಾಸುಹೊಕ್ಕಾಗಿರುವ ದೈವಾರಾಧನೆಯ ಮಹತ್ವ ಆಗಿರಬಹುದು, ಕಾರಣಿಕ ಶಕ್ತಿಯನ್ನ ಕೂಡ ತೋರ್ಪಡಿಸಿದೆ. ಇಂತಹ ಕಾರಣಿಕ ಶಕ್ತಿಯ ಅಲಿಖಿತ ನಿದರ್ಶನಗಳು ಕರಾವಳಿಯಲ್ಲಿ ನಾವು ಅದೆಷ್ಟೋ ನೋಡಬಹುದು. ಮೊನ್ನೆತಾನೆ ಒಂದು ವಿಚಾರ ಬೆಳಕಿಗೆ ಬಂದ ಬಗ್ಗೆ ನೋಡಿರಬಹುದು ನೀವು. ಅದೇ ಪೆರ್ನೆ ಅನ್ನುವಂತಹ ಒಂದು ಗ್ರಾಮದಲ್ಲಿ ಆಗಿರುವಂತಹ ದೈವ ಶಕ್ತಿ ಗೋಚರ. ಇದು ದೈವಗಳ ಕಾರಣಿಕ ಶಕ್ತಿಗೆ ಮತ್ತೊಂದು ಜ್ವಲಂತ ಸಾಕ್ಷಿ ಅಂತಲೇ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ನಿಜಕ್ಕೂ ಈ ಮೊದಲು ಆದಂತಹ ಅವಘಡಗಳೇನು, ಈಗ ಗ್ರಾಮದ ಜನತೆ ಹೇಗಿದ್ದಾರೆ, ಅವರ ಜೀವನ ಹೇಗಿದೆ, ಎಲ್ಲ ವಿಚಾರ ನಿಮಗೆ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನೀವೇನಾದರೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದು 2013ನೇ ಇಸವಿ. ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಆ ವಿಚಾರದ್ದೇ ಸುದ್ದಿ. ಗ್ಯಾಸ್ ಟ್ಯಾಂಕರ್ ಪಲ್ಟಿಯಾಗಿ ಒಂದಲ್ಲ ಎರಡಲ್ಲ 11 ಜನ ಸಾವನ್ನಪ್ತಾರೆ. ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಒಂದು ದೃಶ್ಯವನ್ನು ನೋಡಿರ್ಬೋದು ನೀವು. ಒಬ್ಬ ವ್ಯಕ್ತಿ ಅಣ್ಣ ನೀರು ಕೊರ್ಲೆ ಅಣ್ಣ ಅಂತ ಹೇಳ್ತಾ ಇದ್ದ, ಮನ ಕಲಕುವಂತ ಒಂದು ದೃಶ್ಯ. ಈ ದೃಶ್ಯ ನೋಡಿ ಅದೆಷ್ಟೋ ಜನರು ಕೂಡ ಹೇಳಿದ್ದಾರೆ, ಅಯ್ಯೋ ದೇವಾ, ಯಾರಿಗೂ ಇಂತಹ ಪರಿಸ್ಥಿತಿ ಬರಬಾರ್ದು ಅಂತ. ಆದ್ರೆ ಏನ್ ಮಾಡೋದು, ವಿಧಿಯಾಟ ಬೇರೆನೇ ಆಗಿತ್ತು. ಆ ಸ್ಥಳದಲ್ಲಿ ಆಗಬಾರದಂತಹ ಒಂದು ಅನಾಹುತ ಆಗಿ ಅನೇಕ ಸಾವು ನೋವುಗಳು ಸಂಭವಿಸುತ್ತೆ. ಇಷ್ಟೇ ಅಲ್ಲ, ಅದೇ ಊರಿನಲ್ಲಿ ದಿನ ಹೋದಂತೆ ಬಾವಿಗೆ ಬಿದ್ದು ಸಾವಾಗಿರ್ಬೋದು, ಆತ್ಮಹತ್ಯೆ ಆಗಿರ್ಬೋದು, ಅಪಘಾತದಂತಹ ಹಲವು ಘಟನೆಗಳು ಇಲ್ಲಿ ನಿರಂತರವಾಗಿ ನಡೆಯೋದಕ್ಕೆ ಆರಂಭ ಆಗುತ್ತೆ. ಈ ನಡುವೆ ಪೆರ್ನೆ ಹಾಗೂ ಬಿಳಿಯೂರು ಗ್ರಾಮಗಳಲ್ಲಿ 14 ನಾಗರ ಹಾವುಗಳು ಆಕಸ್ಮಿಕವಾಗಿ ಸಾವಿಗೀಡಾಗಿರುವುದು ಇಲ್ಲಿನ ಜನರ ನಿದ್ದೆಗೆಡಿಸುತ್ತೆ. ಏನಪ್ಪಾ ಇಷ್ಟೆಲ್ಲ ಘಟನೆಗಳು ನಡೀತಾ ಇದೆ ಅಂತ, ಏನು ಕಾರಣ ಅಂತ ಜನರು ಕೂಡ ಭಯಭೀತರಾಗ್ತಾರೆ. ಕರಾವಳಿಯಲ್ಲಿ ಏನೇ ಅವಘಡಗಳು ಸಂಭವಿಸಿದ್ರು ಕೂಡ ಜನರು ಜ್ಯೋತಿಷ್ಯರಲ್ಲಿ ಪ್ರಶ್ನೆ ಇಡೋದಕ್ಕೆ ಹೋಗೋದು ಸರ್ವೇ ಸಾಮಾನ್ಯ. ಹಾಗಾಗಿ ನಾಗ ದೈವದೇವರುಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಅತ್ಯಂತ ನಿಖರವಾಗಿ ಹೇಳಬಲ್ಲಂತಹ ಒಂದು ಅಷ್ಟಮಂಗಲ ಪ್ರಶ್ನೆಯನ್ನ ಕೇಳಿ ನಾಗಗಳ ಸಾವಿನ ರಹಸ್ಯ ತಿಳಿಯೋದಕ್ಕೆ ಹೊರಟಂತಹ ಈ ಊರಿನ ಜನರಿಗೆ ಒಂದು ಅಚ್ಚರಿ ಹಾಗೆಯೇ ವಿಸ್ಮಯಕಾರಿಯಾದಂತಹ ಕೆಲವು ಅಂಶಗಳು ತಿಳಿದು ಬರುತ್ತೆ. ಅದನ್ನು ಕೇಳಿದ್ರೆ ನಿಮಗೂ ಅಚ್ಚರಿ ಅನಿಸ್ಬೋದು. ಖ್ಯಾತ ಜ್ಯೋತಿಷ್ಯ ಆಗಿದ್ದಂತಹ KV ಗಣೇಶ್ ಭಟ್ ಮುಳಿಯ ನೇತೃತ್ವದಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನ ಇಡ್ತಾರೆ. ಇಲ್ಲಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಉತ್ಸವಾದಿಗಳು ನಡೀತಾ ಇದ್ದಂತಹ 500 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ದೈವಸ್ಥಾನವೊಂದು ಕಾಡಿನೊಳಗೆ ಪಾಳು ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಭಂಡಾರದ ಮನೆಯೂ ನೆಲಸಮವಾಗಿದೆ. ಆ ಮನೆಯಲ್ಲಿದ್ದಂತಹ ದೈವದ ಮೂರ್ತಿಗಳು ಕೂಡ ಮಣ್ಣಿನಡಿಗೆ ಸೇರಿದೆ. ಈ ದೈವಸ್ಥಾನದ ಪುನರುತ್ಥಾನವೇ ಗ್ರಾಮದ ಪುನರುತ್ಥಾನಕ್ಕೆ ಕಾರಣವಾಗಬಹುದು ಅನ್ನುವಂತಹ ಒಂದು ವಿಚಾರ ತಿಳಿದು ಬರುತ್ತೆ. ಜೊತೆಗೆ ಭಂಡಾರದ ಮನೆಯಲ್ಲಿ ಸಿಕ್ಕಿದಂತಹ ದೈವದ ಪರಿಕರಗಳು ಪೆರ್ನೆ ಅದೇ ರೀತಿ ಬಿಳಿಯೂರು ಗ್ರಾಮಕ್ಕೆ ಸಂಬಂಧಪಟ್ಟದ್ದು ಅನ್ನೋದು ಕೂಡ ಗೊತ್ತಾಗತ್ತೆ. ಆ ಬಳಿಕ ಇದೀಗ ಈ ದೈವಗಳ ಆರಾಧನೆಗೆ ಈ ಊರಿನ ಜನ ನಿರ್ಧರಿಸಿದ್ದಾರೆ. ದೈವ ತನ್ನನ್ನ ಮರೆತ ಜನರಿಗೆ ತನ್ನ ಇರುವಿಕೆಯನ್ನ ಪ್ರಸ್ತುತಪಡಿಸಿದ ನೈಜವಾದ ಘಟನೆ ಇದು. ಇದೀಗ ದೈವದ ಕುರುಹುಗಳು ಸಿಕ್ಕ ಜಾಗದಲ್ಲೇ ದೈವಸ್ಥಾನ ಕಟ್ಟಲು ತಯಾರಿ ನಡೆಸಿದ್ದಾರೆ. ಈಗಾಗಲೇ ಎಲ್ಲಾ ಕಾಮಗಾರಿಗಳು ಮುಕ್ತಾಯದ ಹಂತದಲ್ಲಿದೆ. ಇದೇ ಬರುವಂತಹ ಒಂದು ಫೆಬ್ರವರಿ ತಿಂಗಳಿನಲ್ಲಿ ದೈವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ಕೆ ಸಿದ್ಧತೆ ಕೂಡ ನಡೆಸಲಾಗಿದೆ. ಸಾರ್ವಜನಿಕರಲ್ಲಿ ಚಂದ ಎತ್ತಿ ಜೀರ್ಣೋದ್ಧಾರ ನಡೆಸಲು ಗ್ರಾಮಸ್ಥರು ಕೂಡ ತೀರ್ಮಾನಿಸಿದ್ದಾರೆ. ದೈವಸ್ಥಾನದ ಕಾರ್ಯ ಆರಂಭಗೊಂಡ ಬಳಿಕ ಈಗ ದುರಂತಗಳು ಕೂಡ ಕಡಿಮೆ ಆಗಿರುವಂಥದ್ದು. ಅದೇನೇ ಆಗಲಿ, ತುಳುನಾಡಿನ ದೈವದೇವರ ಕಾರಣಿಕ ನಿಜಕ್ಕೂ ಅಚ್ಚರಿ ಪಡುವಂಥದ್ದು.